ನಿಮ್ ಜೋಪಡಿ ಕೊಂಡ್ರೆ ಇವತ್ತು ಬ್ಯಾಟಿ ಆಡಿ ಸಂಭ್ರಮ ಮಾಡೋದು ಬ್ಯಾಡ. ಅದನ್ನ ನಾನ್ ವಿಚಾರ ಮಾಡ್ತೇನೆ. ನೀವ್ಯಾರು ಡಂಗುರಕ್ಕ ತಾಲಿ ಕೆಡ್ಸ್ಕೊ ಬ್ಯಾಡ್ರಿ. ರಾಮ ಬಾಳ ಜಳಗ ಪೂಜಾರಿ ಹನುಮ ನೀವು 4 ಮಂದಿ ಇಲ್ಲೇ ಇರಿ. ನೋಡ್ರಿ, ಯಾರು ಅನ್ಸ್ಬ್ಯಾಡ್ರಿ. ಈ ಕಾಯ್ದೆ ನಮಗ್ಲಾಗೂ ಆಗುದಿಲ್ಲ. ನಾವು ಯಾರು? ಸುರಪುರ ದಂಡಿನಾಗ ಹೋರಾಡಿ ಮಾಡಿದ ವೀರ ವಂಶಸ್ಥ ನಾವು. ಸಂಗೊಳ್ಳಿ ರಾಯಣ್ಣನ ಕಾಲದಾಗ ನಮ್ಮ ಹಿರಿಕರು ಹೋರಾಡಿ ಮಾಡಿದ. ಗಂಡು ಗಂಡ ಹಲಗಲಿ ಚಂದ್ರ ನಾಡಬಹುದು ಬ್ಯಾಡ. ಹೌದಿಲ್ಲ? ಹೌದೇಚ. ಈ ಕುಂಪಣಿ ಸರ್ಕಾರದವರು ನಮ್ ಬದುಕಿ ಕೊಡ್ಲಿ ಪೆಟ್ ಕೊಟ್ಟಾರ. ಅವ್ರ ಮಾತು ಕೇಳಕ ಇಲ್ಲಿ ಯಾವ ಪಾಳೆಗಾರನೂ ಇಲ್ಲ. ಇದು ಹಲಗಲಿ ಅಜ್ಜ, ಬ್ಯಾಡ ಹಲಗಲಿ. ಅದೆಲ್ಲ ಕಲೆ. ನಮ್ಮ ಹೇಳ್ತಿದ್ದ ಅವ್ರು ಯಾರ ವ್ಯಾಪಾರಕ್ಕಂತ ಬಂದು ನಮ್ಮನ್ನ ಆಳಕತ್ತಾರ ಅಂತ. ಅವರು ನಮ್ಮ ಮಂದಿ ಅಲ್ಲ. ಅವರು ನಮ್ಮ ರಾಣಿ ಚೆನ್ನಮ್ಮನ್ನ ಕೊಂದವರು, ರಾಯಣ್ಣನ್ನ ಕಲ್ಲಿಗೇರಿಸಿದವರು, ನೀಚರು. ಅಲ್ಲಜ್ಜ, ನಮ್ಮ ಜನ ನಮ್ಮ ಸರ್ಕಾರ ಯಾರು ಏನು ಕೇಳಿಲ್ಲ. ಇವ್ರು ಯಾರು ಕೇಳಕ? ನಮ್ಮ ಬ್ಯಾಟಿ, ನಮ್ಮ ಕಾಡು, ನಮ್ಮ ಹತಾರ. ಯಜ್ಜ, ಬ್ಯಾಟಿ ತಂದು ಕೊಡಲಿ ಕೊಡೋಣ. ಆ ಕುಂದ್ರಿಗೆ ಗೌಡ್ ಕೇಳಿದಾಗ ದಂತ ಚರ್ಮ ಕನ್ನದ ಕಡ್ಗಿ ಕೇಳಿದ್ರ ಬೆಕ್ಕ ತಂದು ಕೊಡೋರು. ಇವ್ರಿಗೆ ಯಾಕೆ ನಮ್ಮ ಹತಾರ ಕೊಡ್ಬೇಕು? ಬಾಳ್ಯ, ನಾವು ಹತಾರ ಒಪ್ಸಿದ್ರ ಚಂದ್ರ ಆಗ್ತೀವಿ. ಅವ್ರು ಹೇಳ್ದಂಗ ಕೇಳ್ತೀವಿ. ಕೇಳಕತ್ತಾರ. ಯಜ್ಜ, ಅಕ್ಕ ನಾನೇ ಹೇಳಿದ್ದು ಇದು ಹೇಡಿಗಳ ಊರಲ್ಲ ಅಂತ ತೋರ್ಸೋಣ. ತೊಡಕೈತಿ. ನಾವು ಹತಾರ ಒಪ್ಸಲ್ಲ, ಪರವಾನಿಗೆ ತಗೊಳ್ಳಲ್ಲ ಅಂದ್ರ ಪಾಸಿಗೆ ಹಾಕ್ತಾರ. ಕರುಣಿಲ್ಲದ ಕುಂಪಣಿ ಸರ್ಕಾರ. ಅಲ್ಲಜ್ಜ, ಹಂಗಂತ ನಾವು ಹತಾರು ಒಪ್ಕೊಂಡ್ರ ನಾವು ಬದುಕೋದಾದ್ರು ಹೆಂಗ? ಹೌದು, ಈ ಹತಾರು ನಮ್ಮ ಬದುಕು, ನಮ್ಮ ಜೀವ. ಅಲ್ಲ, ಅದೇನೋ ಪರವಾನಿಗೆ ತಗೋಬೇಕನ್ನಲ್ಲ. ಏನ್ ಹಂಗಂದ್ರ? ಅದ ನಾವು ಹತಾರ ಇಟ್ಕೊಳಕ ಒಪ್ಪಿಗೆ ತಗೊಳ್ಳೋದು. ನಮ್ಮ ಹತಾರಕ್ಕ ತೊಣ್ಣಿ ನಾಯಕಿನ ಅಪ್ಪಣಿ. ಹಂಗಾರ ನಮ್ಮ ಹತಾರಕ್ಕ ಪರವಾನಿಗೆ ತಗೊಂಡ್ರ ಆತಲ್ಲ. ಗೊತ್ತೀರಿ ಪರವಾನಿಗೆ ಅಂದ್ರೆ ಏನಂತ ತಿಳ್ಕೊಂಡಿ? ಕುಂಪಣಿ ಸರ್ಕಾರದ ಹಂಗಿನಾಗ ನಾವಿರೋದಕ್ಕ ಒಪ್ಪಿಗೆ ಅಂತ ಅರ್ಥ. ಹಂಗನೆ ಆಗಿರೋದಂದ್ರ ಗುಲಾಮಗಿರಿ. ನೋಡ್ರಿ, ಚಂದಂತ ತಿಳ್ಕೊಳ್ಳಿ, ನಮ್ಮದು ವೀರಕುಲ. ಈ ಭೂಮಿ ನಮ್ಮದು, ಈ ಕಾಡು ನಮ್ಮದು, ಈ ಪ್ರಾಣಿಗಳು ನಮ್ಮದು, ಈ ಹತಾರ ನಮ್ಮದು. ಇದಾ ನಮ್ಮ ಬದುಕು. ಹೌದಜ್ಜ, ಹಂಗಿನ್ ಬದುಕು ಅಂದ್ರ ಶಂಡರ್ ಬದುಕು. ಅದು ನಮ್ಮಿಂದ ಸಾಧ್ಯನ ಇಲ್ಲ. ಸಾಲ ಸಮರ ಮಾಡಿ ದನ ಕರು ಮಾರಿತದ ಹತಾರು. ನಮ್ಮ ಅಜ್ಜನ ಕಾಲದಿಂದ ಇರೋ ಆಸ್ತಿ ಇದು. ಹ್ಯಾಂಗ್ ಕೊಡ್ಲಿಕ್ಕೆ ಬರ್ತದ? ಅಲ್ಲದ ನಮ್ಮ ಮನೆ ದೇವರಿಗೆ ಈ ಹತಾರಲ್ಲೇ ಪೂಜೆ ಮಾಡ್ಬೇಕು. ಅಜ್ಜ, ಯಾರು ಏನ್ ಬೇಕಾದ್ರೂ ಅನ್ಲಿ, ನಮ್ಮ ಹತಾರನ ನಾವು ಕೊಡೋದು ಬೇಡ. ನಮಗೆ ಯಾರು ಹಂಗಿನ ಕೂಡಲು ಬೇಡ. ಅಜ್ಜ, ಇದ್ರಾಗ ಇನ್ನೂ ಒಂದು ತೊಡಕೈತಿ. ಮತ್ತೇನಜ್ಜ? ಒಂದು ಊರು ಅಂದ ಮ್ಯಾಲ ಎಲ್ಲರೂ ಒಂದಾಗತಿ ಇರಂಗಿಲ್ಲ. ಒಬ್ಬೊಬ್ರು ಒಂದೊಂದು ತರ ವಿಚಾರ ಮಾಡ್ತಾರ. ಊರವರೆಲ್ಲ ಒಟ್ಟಾಗಿ ಹೋರಾಡಂಗ ನಾವು ಮಾಡ್ಬೇಕು. ಯಾರು ಹತಾರ ಒಪ್ಪಿಸ್ಲಾರ್ದಂಗ ನಾವು ನೋಡ್ಕೊಬೇಕು. ಹೌದಜ್ಜ, ಒಬ್ರು ಕೊಡೋಣ, ಇನ್ನೊಬ್ರು ಬ್ಯಾಡ ಅಂತಾರ. ನಮ್ಮಲ್ಲೇ ಜಗಳ. ಇದು ಆ ಕುಂಪಣಿ ಸರ್ಕಾರಕ್ಕ ಅನುಕೂಲ ಆಕೇತಿ. ಕುಂಪಣಿ ಸರ್ಕಾರದ್ದು ದೊಡ್ಡ ದಂಡ ಐತಿ ಅಂತ ಕೇಳಿ ನಾವು ಬರೀ 16 ಮಂದಿ ಅಷ್ಟು ಮಂದಿನ ಎದುರಿಸೋದು ಹೆಂಗ? ಅದಕ್ಕೂ ಒಂದು ದಾರಿ ಐತಿ. ನಮ್ಮ 3 ಮಂದಿ ದೇವ್ರ ಮಾತನ್ನ ಕೇಳಕ್ ಹೇಳ್ತಾರ. ಲೇ ಹನುಮ, ನೀ ಹ್ಯಾಂಗು ಪೂಜಾರಿ ಹೇಳಿ, ನಿನ್ನ ಮೈ ಮೇಲೆ ಹ್ಯಾಂಗು ದೇವ್ರು ಬರ್ತೈತಿ. ದೇವ್ರ ಮಾತ ಜನ ಕೇಳಕ್ ಹೇಳ್ತಾರ. ಹೌದು. ಇವತ್ತು ಅಮಾವಾಸ್ಯೆ ಎಲ್ಲ ಹುಣ್ಣಿಮೆ ಎಲ್ಲ ಹ್ಯಾಂಗ್ ದೇವ್ರು ಬರ್ತಾರ? ಕಷ್ಟಕ್ಕೆ ಆಗುತ್ತೆ. ಹೊಂಡ್ ಅಡಿಮ